ತುರುವೇಕೆರೆ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ತಾಲೂಕು ಆಡಳಿತ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ರೇಣುಕುಮಾರ್, ಹಿಂದುಳಿದ ವರ್ಗಗಳ ಕಲ್ಯಾಣಕ್ಕಾಗಿ ದೇವರಾಜು ಅರಸರು ಅವರು ತಮ್ಮ ಜೀವನವನ್ನೇ ಮುಡಿಪಾಗಿಟ್ಟಿದ್ದರು. ತಾವು ಮುಖ್ಯಮಂತ್ರಿ ಆಗಿದ್ದ ಅವಧಿಯಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿ ವಿವಿಧ ಅಭಿವೃದ್ಧಿ ಕಾರ್ಯಗಳಿಗೆ ಕ್ರಿಯಾ ಯೋಜನೆಗಳನ್ನು ಮಾಡಿ ಶೈಕ್ಷಣಿಕವಾಗಿ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಮುಂದೆ ಬರಲು ಶ್ರಮಿಸಿದ್ದರು ಎಂದರು. ಈ ಕಾರ್ಯಕ್ರಮದ ಮುಂದಾಳತ್ವವನ್ನು ಅರಸು ಸಮಾಜದ ಶ್ರೀಕಾಂತ್ ರಾಜ್ ಅರಸ್ ಅವರು ವಹಿಸಿಕೊಂಡಿದ್ದರು. ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣೆಯ ಅಧಿಕಾರಿಗಳಾದ ಸತೀಶ್ ಕುಮಾರ್, ಹಿಂದುಳಿದ ವರ್ಗಗಳ ಇಲಾಖೆಯ ಭಾನುಮತಿ, ತೋಟಗಾರಿಕೆ ಇಲಾಖೆಯ ಆಂಜನೇಯ ರೆಡ್ಡಿ, ಮೀನುಗಾರಿಕೆ ಇಲಾಖೆಯ ಮೋಹನ್ ಕುಮಾರ್ ಹಾಗೂ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಹಾಜರಿದ್ದರು. ವರದಿ ಸುರೇಶ್ ಬಾಬು, ತುರುವೇಕೆರೆ. ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಅವರ 107ನೇ ಜನ್ಮ ದಿನಾಚರಣೆ ಆಚರಿಸಲು ಆ ಎಲ್ಲ ಸಮಾಜದ ಸಾರ್ವಜನಿಕ ಬಂಧುಗಳಿಗೆ ಈ ದೇವರಾಜ ಅವರ 107ನೇ ಜನ್ಮ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಲು ಇಷ್ಟಪಡ್ತೀನಿ. ಯಾತಕ್ಕೆ ಈ ಮಹಾನ್ ವ್ಯಕ್ತಿಗಳನ್ನು ನಾವು ವರ್ಷಕ್ಕೊಂದ್ಸಲ ಜ್ಞಾಪಕ ಮಾಡ್ತಾ ಇರೋದು, ಅವ್ರ ಸಾಧನೆ ಏನು, ಅವ್ರ ಯೋಜನೆಗಳೇನು. ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾವಿರಾರು ಮಕ್ಕಳು ವಿದ್ಯಾದಾನ ಕಲಿತಾ ಇದ್ದಾರೆ ಅಂದರೆ ಅವರ ಒಂದು ಯೋಜನೆಗಳ ಒಂದು ಫಲ. ಇನ್ನೊಂದು ಜನಾಂಗದವರು ವಸತಿ ಶಾಲೆಯಲ್ಲಿ ಓದಿ ಒಂದು ವಿದ್ಯಾಭ್ಯಾಸನ ಪಡೆದಿದ್ದಾರೆ. ಹೆಚ್ಚು ಹಿಂದುಳಿದ ವರ್ಗದವರು ಆ ವಸತಿ ಶಾಲೆಯಲ್ಲಿ ಓದಿ ಮಕ್ಕಳು ಉನ್ನತ ಹುದ್ದೆಗಳಲ್ಲಿ ಉನ್ನತ ಸ್ಥಾನಗಳಲ್ಲಿ ಹೋಗ್ತಾ ಇದ್ದಾರೆ. ಮೂಲಭೂತ ಕಾರಣ ಡಾಕ್ಟರ್ ಈ ದೇವರಾಜ ಅವರು ಮಾಡಿದಂಥ ಒಂದು ಯೋಜನೆ, ಸುಮಾರು ಯೋಜನೆಗಳು ಮಾಡಿದ್ದಾರೆ. ದೇವರಾಜ ಮುಖ್ಯಮಂತ್ರಿ ಆದಂಥ ಕಾಲದಲ್ಲಿ ಬಹಳಷ್ಟು ಸಾರ್ವಜನಿಕವಾಗಿ ಉಳಿಸ್ಕೊಂಡಂತ ಅವ್ರು ನೆನ್ಕೋಬೇಕು. ಯಾಕಂದ್ರೆ ನಾವು ಅವ್ರ ದಾರಿ ಹೋಗ್ಬೇಕು. ಇವತ್ತಿನ ಯುವ ಪೀಳಿಗೆ, ಯುವ ಜನಾಂಗದವರು ಇಂಥ ಮಹಾನ್ ವ್ಯಕ್ತಿಗಳು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ, ಸಾರ್ವಜನಿಕರಿಗೆ ಅನುಕೂಲ ಮಾಡಿದ್ದಾರೆ, ಅವರ ಒಂದು ಹಾದಿಯಲ್ಲಿ ನಾವು ನಡೀಬೇಕು ಅಂತೇಳಿ ಒಂದು ಸ್ಮರಿಸಬೇಕು. ಯಾಕೆಂದ್ರೆ ಅಂಥವರು ಎಷ್ಟೋ ಜನಕ್ಕೆ ರೈತಾಪಿ ಯೋಜನೆ ಅಂತೇಳಿ ಒಂದು ಯೋಜನೆ ಕೊಟ್ಟ ಮಹಾನ್ ವ್ಯಕ್ತಿಗಳು. ಅವ್ರ ಬಗ್ಗೆ ಮಾತಾಡೋಕ್ಕೆ ತಕ್ಷಣಕ್ಕೆ ಆಗಲ್ಲ. ಯಾಕೆಂತಂದ್ರೆ ಇತಿಹಾಸ ನಟಿ ಅವರು